ಶ್ರೀಯುತ ಸ್ಟೀವನ್ ಗೋಲ್ಡರ್ಸ್ ಅವರು ಆಗಮಿಸಿರುತ್ತಾರೆ. ಈ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆತಂದು ವೇದಿಕೆಯ ಕಳೆಯನ್ನು ತಂದುಕೊಡಬೇಕಾಗಿ ಫೋಕಸ್ನ ಅಧ್ಯಕ್ಷರಾದ ಶ್ರೀ ಪಿ ಕಿಶೋರ ಮತ್ತು ಕಾರ್ಯದರ್ಶಿ ಶ್ರೀಮತಿ ವಿಜೇತಾ ಅವರಿಗೆ ನಾನು SLC ಹಾಗೂ PUC ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಆಯ್ಕೆಗೆ ಸಂಬಂಧಿಸಿದಂತೆ ಕೆರಿಯರ್ ಗೈಡೆನ್ಸ್ ಕಾರ್ಯಾಗಾರವನ್ನು ಈ ಸಭಾಂಗಣದಲ್ಲಿ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟಿಸಲಿದ್ದೇವೆ. ಈ ಕಾರ್ಯಾಗಾರಕ್ಕೆ ಸಂತ ಸೆಬೆಸ್ಟಿಯನ್ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಡಾಕ್ಟರ್ ದೇವಿ ಸಾಂತನರವರು ಈ ಕಾರ್ಯಕ್ರಮಕ್ಕೆ ಈ ಸಭಾಂಗಣವನ್ನು ಒದಗಿಸಿ ಎಲ್ಲ ಸುವ್ಯವಸ್ಥೆಯನ್ನು ಒದಗಿಸಿದ್ದಾರೆ. ಹಾಗೆಯೇ ಅವರು ಈ ಚರ್ಚಿನ 3 ವರ್ಷಗಳ ಮಹೋತ್ಸವವನ್ನು ವಿಜೃಂಭಣೆಯಿಂದ ಜರುಗಿದ ರೀತಿ ಕೂಡ ಅವರದಾಗಿದೆ. ಸ್ವಾಗತಿಸಿದ್ದೇನೆ. ಅವರಿಗೆ ರೋಷನ್ ಅವರು ಉಪಸ್ಥಿತಿ ನೀಡಿ ಸ್ವಾಗತಿಸಬೇಕಾಗಿ ಕೋರಿ ಸುಮಾರು 30 ವರ್ಷ ಮೊದಲು ಕೂಡ ಈ ಕೆರಿಯರ್ ಗೈಡೆನ್ಸ್ ಕ್ಯಾಂಪ್ ಆಗ್ತಾ ಇತ್ತು, ಕೆಥಲಿಕ್ ಸಭಾ ಮಾಡ್ತಾ ಇತ್ತು. ಆದರೆ ಆಗ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ. ಈಗ ನಿಮಗೆ ಎಷ್ಟೋ ಆಪ್ಷನ್ಸ್ಗಳಿವೆ. ಮೊದಲು ಒಂಥರ PUC ಆದಮೇಲೆ ಒಂದೇ ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಡಿಗ್ರಿ BA BSc BCom ಅಥವಾ ಲಾ ಇತ್ತು. ಈಗ ಆ ಥರ ಇಲ್ಲ. ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಮನಸ್ಸುಂಟು ಆ ಸಬ್ಜೆಕ್ಟ್ ಕೋರ್ಸ್ ಮಾಡ್ಬೋದು. ಇದೊಂದು ಇತ್ತೀಚಿನ ದಿನಗಳಲ್ಲಿ ಶುರುವಾದ ಎಷ್ಟೋ ಕೋರ್ಸ್ಗಳು ಕೆಲವು ವರ್ಷಗಳ ಮೊದಲಿರಲಿಲ್ಲ. ಆದ್ದರಿಂದ ನನ್ನ ಪ್ರಕಾರ ನೀವು ತುಂಬ ಲಕ್ಕಿ. ಯಾಕಂದರೆ ನಿಮಗೆ ಬೇಕಾದ ಕೋರ್ಸನ್ನು ಆಯ್ದುಕೊಳ್ಳುವ ಒಂದು ಅವಕಾಶ ಇದೆ. ಅದನ್ನು ಬಹುಶಃ ರಿಸೋರ್ಸ್ ಪರ್ಸನ್ಗಳು ನಿಮ್ಮ ಸಪೋರ್ಟಲ್ಲಿ ನಿಮಗೆ ಹೇಳ್ಬೋದು. ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಲ್ಲ. ಜನರಲ್ ಆಗಿ ಒಂದು ಮನುಷ್ಯನ 60-70 ವರ್ಷ ಬದುಕ್ತಾರೆ ಹೆಚ್ಚಾಗಿ ಅಲ್ವಾ. ಕೆಲವು ಜಾಸ್ತಿ ಬದುಕಬಹುದು, ಕೆಲವು ಕಡಿಮೆ ಬದುಕಬಹುದು. ಅದರಲ್ಲಿ ಮೊದಲ 6 ವರ್ಷ, ಈಗ 3 ವರ್ಷ, 3 KG, LKG, UKG 3 ವರ್ಷ,
ಬಾಲ್ಯತನದ ದಿನಗಳು ಅಥವಾ ವರ್ಷಗಳು. ಆಮೇಲೆ 10 ವರ್ಷ ನೀವು SSLC ಮಾಡ್ತೀವಿ, 16 ವರ್ಷ ಆಯಿತು. ಆಮೇಲೆ 2 ವರ್ಷ PUC ಮಾಡ್ತೀವಿ, 18 ವರ್ಷ. ಆಮೇಲೆ 4 ವರ್ಷ 5 ವರ್ಷ ಅದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಲಾ ಇರ್ಬೋದು, ಅಥವಾ ಡಿಗ್ರಿ ಮಾಡಿ BA BCom ಮಾಡಿ ಪೋಸ್ಟ್ ಗ್ರಾಜುಯೇಷನ್. ಈ 5 ವರ್ಷ ತುಂಬ ಕ್ರೂಷಿಯಲ್ ವರ್ಷಗಳು. ಯಾಕೆಂದರೆ ಈ ನಿಮ್ಮ 5 ವರ್ಷದಲ್ಲಿ ಏನು ಮಾಡ್ತೀರಾ ಅದು ನಿಮ್ಮ ಬರುವ 37 ವರ್ಷ ಒಟ್ಟಿಗೆ 60 ವರ್ಷಕ್ಕೆ ರಿಟೈರ್ಮೆಂಟ್ ಇದೆ. ನೆಕ್ಸ್ಟ್ 23 ವರ್ಷ, ಈ 5 ವರ್ಷದಲ್ಲಿ ಏನು ಮಾಡುವ 23 ವರ್ಷದಲ್ಲಿ ನಿಮಗೆ ಕೆಲಸ ಸಿಗ್ತದೆ. ಸರಿಯಾಗಿ ಓದಿದರೆ, ಚೆನ್ನಾಗಿ ಓದಿದರೆ 23 ವರ್ಷದಲ್ಲಿ ನೀವು ಒಳ್ಳೆ ಕೆಲಸ ಸಿಗುವ ಅವಕಾಶ ಉಂಟು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಕೆಲಸ ನಿಮಗೆ ಸಿಕ್ಕಿದರೆ ಮುಂದಿನ 37 ವರ್ಷ ನೀವು ಒಂಥರ ಆರಾಮದಿಂದ ಒಳ್ಳೆ ಕೆಲಸ ಇದ್ದರೆ ನಂತರ ಪೆನ್ಷನ್ ಕೂಡ ಸಿಗ್ತದೆ. ಆದರೆ ಈ 5 ವರ್ಷ ನೀವು ತಪ್ಪು ಡಿಸಿಷನ್ ತಗೊಂಡ್ರೆ ಅಥವಾ ಸರಿಯಾಗಿ ಓದದಿದ್ದರೆ ಎಷ್ಟೋ ವರ್ಷ ನೀವು ಕೆಲಸ ಹುಡುಕಲಿಕ್ಕೆ ಕಲಿಬೇಕಾಗ್ತದೆ. ಆ ಕೆಲಸ ಹುಡುಕಿ ಮೇಲೆ ಕೆಲಸ ಒಳ್ಳೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗಿನ ಕಾಲದಲ್ಲಿ ತುಂಬ ಕಾಂಪಿಟೇಷನ್ ಇರೋದ್ರಿಂದ ನಿಮಗೆ ಯಾವ ಕೆಲಸ ಸಿಗ್ಬೋದು ಅಂತ ಸಹ ಹೇಳೋದು ಕಷ್ಟ. ಯಾಕಂದರೆ ಅಷ್ಟು ಕಾಂಪಿಟೇಷನ್ ಉಂಟು ಈಗ. ಕೆಲವರಿಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇರ್ತದೆ, ಸಿಕ್ಕಿದ್ರೆ ಒಳ್ಳೆಯದು, ಸಿಗದಿದ್ದರೆ ಹುಡುಕಬೇಕಾಗ್ತದೆ. ಇದು ಬಿಟ್ಟು ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನೀವು ಯಾರಾದ್ರೂ ಕೇಳಿದ್ದೀರಾ? ಹೇಳಿದ್ದೀರ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, SSC ಸರ್ವಿಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಯಾಂಕಿಂಗ್ ಇರ್ಬೋದು, ಡಿಫೆನ್ಸ್ ಇರ್ಬೋದು. ಇದು ತುಂಬ ಆಪ್ಷನ್ ಉಂಟು. ನಮ್ಮ ರಾಜ್ಯದಿಂದ ಬರೀ 24 ಜನ ಪಾಸ್ ಆಗಿದ್ದಾರೆ UPSC. ಅದರಲ್ಲಿ ರಾಜ್ಯಕ್ಕೆ ಟಾಪರ್ ರಾಹುಲ್ ಶರಣಪ್ಪ ಸಂಕನೂರು ಅಂತ 17ನೇ ರ್ಯಾಂಕ್ ಬಂದಿದ್ದೇನೆ. ಒಟ್ಟಿಗೆ 10,642 ಜನ ಪರೀಕ್ಷೆ ಬರೆದಿದ್ದರು UPSC. 750 ಜನ ಪಾಸ್ ಆಗಿದ್ದರು. ಅದರಲ್ಲಿ ರಾಹುಲ್ ಶರಣಪ್ಪ ಸಂಕನೂರು ಅಂತ ದೇಶಕ್ಕೆ 17ನೇ ರ್ಯಾಂಕ್, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದೆ. ಒಟ್ಟಿಗೆ 24 ಜನ ರಾಜ್ಯದಿಂದ ಪಾಸ್ ಆಗಿದ್ದಾರೆ. ಅದರಲ್ಲಿ ವಿಪರ್ಯಾಸ ಒಬ್ಬರೇ ಕ್ಯಾಪ್ಸಿಕಲ್ ಪ್ರೊಟೆಕ್ಷನ್ ಇಲ್ಲ ಯಾರು. ಈ ವರ್ಷ ಯಾವ ವರ್ಷ ಕೂಡ ನೋಡ್ತೇನೆ ಹೆಚ್ಚಾಗಿ ಯಾರು ಇರುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿ ನಮಗೆ ಬೇರೆ ತುಂಬ ಅಟ್ರಾಕ್ಟ್ ಉಂಟು. ದುಬೈ ಉಂಟು, ಅಬುದಾಬಿ ಉಂಟು, ಇದೆಲ್ಲ ಇಂಟ್ರೆಸ್ಟ್ ಇಲ್ಲ, ಏನು ಮಾಡಲಿಕ್ಕೆ ಆಗುತ್ತಿಲ್ಲ. ಆದರೆ ಒಮ್ಮೆ ನೀವು ಆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಪಾಸ್ ಆದರೆ ಮುಂದಿನ ಸುಮಾರು 25-30 ವರ್ಷ ಈ ಒಂಥರ ಕೆಲವು ಡಿಪಾರ್ಟ್ಮೆಂಟ್ DC-ಗಳಾಗಿ ಅಥವಾ ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಆಗಿ ರಾಜ ಥರ ಇರ್ಬೋದು. ಆದರೆ ಎಷ್ಟೋ ಸಲ ನಮಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ. ನಾನೊಂದು ಕೋಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾರ್ಕ್ ಟ್ವೇನ್ ಅಂತ, ಅಮೆರಿಕದ ಒಬ್ಬ ಮಹಾನ್ ಬರಹಗಾರರು. ಅವ್ರು ಏನು ಹೇಳ್ತಾರೆ ಅಂದರೆ, ಯು ವಿಲ್ ಬಿ ಮೋರ್ ಡಿಸಪಾಯಿಂಟೆಡ್ ಫ್ರಮ್ 20 years from now. You will be more disappointed for the things you did not do rather than the things you did do. ನೀವು 20 ವರ್ಷ ಆದಮೇಲೆ ನೀವು ಪಶ್ಚಾತ್ತಾಪ ಪಡ್ತೀರಂತೆ, ಅಯ್ಯೋ ನಾನು ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು ಅಂತ. ಆದರೆ ಆಮೇಲೆ ಪಶ್ಚಾತ್ತಾಪ ಪಟ್ಟು ಏನು ಯೂಸ್ ಇಲ್ಲ. ಯಾಕೆಂದರೆ ನಾನು ಹೇಳಿದಾಗ ಕೆಲವು ವರ್ಷ ಮಾತ್ರ ನಿಮಗೆ ಗೈಡೆನ್ಸ್ ಮಾಡುವವರು ಯಾರು ಇರಲಿಲ್ಲ ನಮ್ಗೆ ಕೂಡ. ಆದರೆ ಇತ್ತೀಚೆಗೆ ನಿಮಗೆ ಗೈಡೆನ್ಸ್ ಮಾಡುವವರು ಇರ್ತಾರೆ, ಏನು ಮಾಡಬೇಕಂತ ಯಾವ ಕೋರ್ಸ್ ಉಂಟು ಅಂತ ಹೇಳುವವರು ಇರ್ತಾರೆ. ತುಂಬ ವಿವಿಧ ಕೋರ್ಸ್ಗಳಿದ್ದೇವೆ. ನೀವು ಒಂಥರ ತುಂಬ ಲಕ್ಕಿ. ಆದರೆ ಅದನ್ನು ತುಂಬ ಜನ ಉಪಯೋಗ ಮಾಡ್ಕೊಳ್ತಿಲ್ಲ. ಪ್ರತಿಬಂಧ ಕೆಲವೇ ಮಾತಾಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ಗಳು ಎಷ್ಟೋ ಉಂಟು, ಆದರೆ ತುಂಬ ಜನ ನಾವು ಅದನ್ನು ಯೂಸೇ ಮಾಡ್ತಾ ಇಲ್ಲ. ನೀವು ಫ್ರೀಯಾಗಿ ಯಾವ್ಯಾವ ಕೋರ್ಸ್ ಮಾಡ್ಬೋದು. UPSC ಅಥವಾ KPSC ಎಕ್ಸಾಮ್ ಬರೀಲಿಕ್ಕೆ ನೀವು 1 ವರ್ಷ ಸ್ಕಾಲರ್ಶಿಪ್ ಉಂಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಆದರೆ ಕೆಲವು ಮಂದಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಜನರು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ನಮಗೆ ಧರ್ಮಕ್ಕೆ ಕೊಟ್ಟರು ನಾವು ಬಿಡ್ತಾ ಇದ್ದೇವೆ, ಬೇಡ ಅಂತ ಹೇಳಿ. ಅದು ನಮ್ಮ ದುರದೃಷ್ಟ. ಹಾಗೆ ನನಗೆ ಕೆಲವೊಮ್ಮೆ ಹೇಳಿದ್ರೆ ಕೆಲವರು ಬೇಸರ ಮಾಡ್ಬೋದು. ಅದರ ಒಂದು ಒಳ್ಳೆ ಗಾದೆ ಉಂಟು ಇಂಗ್ಲೀಷಲ್ಲಿ. ಗಾದೆ ಸೇರಿ ಹೀಗೆ ಉಂಟು, ಬೈ ದ ಟೈಮ್ ಯು ರಿಯಲೈಸ್ ಯುವರ್ ಫಾದರ್ ಆರ್ ಮದರ್ ಈಸ್ ರೈಟ್, ಯು ವಿಲ್ ಬಿ ಹ್ಯಾವಿಂಗ್ ಎ ಗ್ರೋನ್ ಅಪ್ ಸನ್ ಆರ್ ಡಾಟರ್, ಯು ಸ್ಟಾರ್ಟ್ ಯು ಆರ್ ರಾಂಗ್, ಸ್ಟಾರ್ಟ್ ಥಿಂಕಿಂಗ್ ಯು ಆರ್ ರಾಂಗ್. ಅಂದರೆ ಈಗ ಹೇಳಿದ್ದು ನಿಮಗೆ ಅರ್ಥ ಆಗುವಾಗ ನಿಮಗೆ ಒಂದು ಮಗ ಅಥವಾ ಮಗಳಿರ್ತಾರೆ, ಅವರು ನೀವು ಸರಿ ಅಂತ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಈಗ ನನ್ನ ಏನೋ ಯೋಚಿಸಿದ್ದೆ ಅದನ್ನು ಯಾವುದು ಹೇಳುದಿಲ್ಲ. ಯಾಕಂದ್ರೆ ನೀವು ಯಾವ ಪೇಪರ್ಸ್ ಓದ್ತಾ ಇಲ್ಲ,
ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರೀ ಜನರಲ್ ನಾಲೆಜ್ ಅಥವಾ ಕರೆಂಟ್ ಅಫೇರ್ಸ್ ಗೊತ್ತಿದ್ರೆ ನೀವು ಆರಾಮ್ಸೆ ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಹೇಳಿದ್ರೆ 2013 ಇಸ್ವಿಯಲ್ಲಿ ಒಬ್ಬರು UPSC ಟಾಪರ್, ಅವಳು ಯಾವುದೇ ಕೋಚಿಂಗ್ ಹೋಗದೆ ಬರೀ ಒಂದು ನ್ಯೂಸ್ ಪೇಪರ್, ಹಿಂದೂ ನ್ಯೂಸ್ ಪೇಪರ್ ಓದಿ ಅವಳು ಟಾಪರ್ ಫಸ್ಟ್ ಆಗಿ ತಗೊಂಡಿದ್ದು, ಬೇರೆ ಯಾವ ಟ್ಯೂಷನ್ ಹೋಗಿರಲಿಲ್ಲ. ಆದರೆ ನೀವು ಬರೀ ನ್ಯೂಸ್ ಪೇಪರ್ ಓದಿದ್ರು ನಿಮಗೆ ಎಷ್ಟೋ ವಿಷಯ ನಿಮ್ಮ ಗಮನಕ್ಕೆ ಬರ್ತವೆ. ಮತ್ತೆ ಇದು ಎಕ್ಸಾಮ್ ಬಂದಾಗ ಓದುವ ವಿಷಯ ಅಲ್ಲ, ಇದನ್ನು ಪ್ರತಿ ದಿವಸ ನೀವು ಓದುವ ಹವ್ಯಾಸ ಮಾಡಿಕೊಂಡ್ರೆ ನ್ಯೂಸ್ ಪೇಪರ್. ಹಾಗೆ ಟಿವಿ ಕೂಡ ಈ ಡಿಸ್ಕಷನ್ ಮಾಡ್ತೀವಿ, ಎಷ್ಟೋ ಚಾನಲ್ಗಳಲ್ಲಿ ಈಗ ಗ್ರೂಪ್ ಡಿಸ್ಕಷನ್ ಇರ್ತದೆ, ಒಳ್ಳೊಳ್ಳೆ ಟಾಪಿಕ್ ಇರ್ತದೆ, ಏನೆಲ್ಲ ಆಗ್ತಾ ಉಂಟು ಕರೆಂಟ್ ಅಫೇರ್ಸ್ ಅಂತ ಅದನ್ನು ಒಂದು ನೀವು ಅರ್ಧ ಗಂಟೆ ನೋಡಿದರೆ, ಪ್ರತಿ ದಿವಸ ಒಂದು ಪೇಪರ್ ಓದಿದೆ, ನ್ಯೂಸ್ ಪೇಪರ್ ಓದಿದೆ, ಖಂಡಿತ ನಿಮಗೆ ಅದು ತುಂಬ ಹೆಲ್ಪ್ ಆಗ್ತದೆ. ಇದು ಒಂದು ನನ್ನ ಮನವಿ. ಯಾಕಂದರೆ ಯಾರು ಓದ್ತಿಲ್ಲ ಅಂತ ಹೇಳ್ತಿದ್ದೆ, ಅದು ಒಂದು ಪೇಪರ್ಗೆ 5 ರೂಪಾಯಿ ದೊಡ್ಡ ವಿಷಯ ಅಲ್ಲ. 5 ರೂಪಾಯಿ ಒಂದೊಂದು ಪೇಪರ್ ಓದಿ ದಿವಸ ನೀವೇ ನೋಡ್ತೀವಿ ನಿಮ್ಮ ಜನ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ. ಅದು ಯಾವತ್ತೂ ನಮಗೆ ವಿಷಯ ಗೊತ್ತಿದ್ದಷ್ಟು ತುಂಬ ಹೆಲ್ಪ್ ಆಗ್ತದೆ. ಒಂದು ಎರಡನೇದು ಆದಷ್ಟು ಪಬ್ಲಿಕ್ ಸ್ಪೀಕಿಂಗ್ ಅಥವಾ ನಿಮ್ಮ ಶಾಲೆಯಲ್ಲಿ ಇದ್ದರೆ ಅದಕ್ಕೆ ಸೇರಿ. ಯಾಕೆಂದರೆ ಆ ಒಂದು ಪಬ್ಲಿಕ್ ಸ್ಪೀಕಿಂಗ್ ನಮಗೆ ತುಂಬ ಹೆಲ್ಪ್ ಆಗ್ತದೆ ಮುಂದೆ. ಈಗ ಗೊತ್ತಾಗೋದಿಲ್ಲ, ಮುಂದೆ ಹೆಲ್ಪ್ ಆಗ್ತದೆ. ಮೂರನೇ ವಿಷಯ, ನೀವು ಯಾವುದಾದ್ರೂ ಒಂದು ಸ್ಪೋರ್ಟ್, ಅದು ಏನೇ ಆಗ್ಬೋದು, ತುಂಬ ಜನ ಕ್ರಿಕೆಟ್ ಒಬ್ಬರು ಮಾತಾಡೋದು, ಉಳಿದವರು ಸುಮ್ಮನೆ ಬಾಲ್ ಹಿಡಿಬೇಕು. ಅದಕ್ಕಿಂತ ಫುಟ್ಬಾಲ್ ಅಥವಾ ವಾಲಿಬಾಲ್ ಅಥವಾ ಟೆನ್ನಿಸ್, ತುಂಬ ಕ್ರಿಕೆಟ್, ತುಂಬ ಸ್ಪೋರ್ಟ್, ಯಾವುದಾದ್ರೂ ಒಂದು ಗೇಮನ್ನು ನೀವು ತಗೊಳ್ಳಿ. ಯಾಕಂದರೆ ಇತ್ತೀಚೆಗೆ ಗೇಮಲ್ಲಿ ಒಳ್ಳೆ ಮಾಡಿದ್ರು ಈಗ ನಿಮ್ಮವರಿದ್ದಾರೆ. ಯಾಕಂದರೆ ಅದು ತುಂಬ ಹೆಲ್ಪ್ ಆಗ್ತದೆ ಈ ಮುಂದೆ ಸ್ಪೋರ್ಟ್ಸ್ ಕೋರ್ಟ್ ಆಗಿ ಅದು ಸೀಟ್ ಸಿಗ್ಲಿಕ್ಕೆ ಇರ್ಬೋದು, ಕೆಲಸ ಸಿಗ್ಲಿಕ್ಕೆ ಇರ್ಬೋದು. ಸ್ಪೋರ್ಟ್ಸ್ ಕೋರ್ಟಲ್ಲೇ ಒಳ್ಳೊಳ್ಳೆ ಕೆಲಸ ಸಿಗ್ತದೆ, ಅಥವಾ ಒಂದು ವ್ಯಾಯಾಮ ಮಾಡಿದಾಗೂ ಆಗ್ತದೆ. ನನ್ನ ಇಷ್ಟೇ ಮನವಿ, ಒಂದು ಸ್ಪೋರ್ಟ್ ತಗೊಳ್ಳಿ, ನಮಗೆ ಪೇಪರ್ ಓದಿ, ಇದೊಂದು ನನ್ನ ರಿಕ್ವೆಸ್ಟ್. ಆದಷ್ಟು ಪಬ್ಲಿಕ್ ಸ್ಪೀಕಿಂಗ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಸಣ್ಣ ಕಥೆ ಹೇಳಿ ಇಷ್ಟಪಡ್ತೇನೆ. ಒಂದು ದಿವಸ ಸಣ್ಣ ತುಂಬ ಕಪ್ಪೆಗಳು ಮರ ಹತ್ತಲಿಕ್ಕೆ ಕಾಂಪಿಟೇಷನ್ ಇದ್ದಾವೆ. ಹತ್ತುವಾಗ ಯಾರು ಬೇರೆ ತುದಿಗೆ ಹೋಗ್ತಾರೆ, ತುಂಬ ಕಪ್ಪೆಗಳು ಹತ್ತು ಇರುವಾಗ ಅವರ ಪೇರೆಂಟ್ಸ್, ಅಪ್ಪ ಅಮ್ಮ ಕಪ್ಪೆ, ಅಮ್ಮ ಕಪ್ಪೆ, ಅಪ್ಪ ಕಪ್ಪೆ, ಅವರಿಗೆ ಹತ್ತಿಗೆ ಆಗುದಿಲ್ಲ ಮಗ, ಆಗುದಿಲ್ಲ ಮಗ ಅಂತ. ಹಾಗೆ ತುಂಬ ಜನ ಅರ್ಧದಲ್ಲಿ ಹತ್ತಿ ಬಿದ್ದು ಬಿಡ್ತಾರೆ. ಒಂದು ಕಪ್ಪೆ ಮಾತ್ರ ತುದಿಗೆ ತಲುಪಿದ್ದಾರೆ. ಇದೆಲ್ಲರೂ ಹೇಳಿದ್ರು, ಯಾರು ಹತ್ತಿಗೆ ಆಗಲಿಲ್ಲ, ನೀ ಹೇಗೆ ಹತ್ತಿದೆ ಅಂತ. ನಾನು ಅದಕ್ಕೆ ಕಿವಿಗೆ ಹೇಳಿದ್ದೆ, ಅದು ಭಾವಿಸಿದಂತೆ ಮೇಲೆ ಹತ್ತಿಗೆ ಆಗುದಿಲ್ಲ ಅಂತ ಹೇಳಿದ್ದು, ಅದಕ್ಕೆ ಇನ್ನೂ ಬೇಗ ಹೋಗಿ ಹೇಳಿದಾಗ ಇದ್ದಾರೆ. ಅದಕ್ಕೆ ಅದು ಮೇಲೆ ಹೋಗಿ ಅದು ಕೇಳಿಸ್ಕೊಳ್ಳೇ ಇಲ್ಲ. ಅದನ್ನು ಏನಿದೆ ಬೇರೆ ಹೋಗೋದು ಮಾತ್ರ. ಆದ್ದರಿಂದ ಅದು ಬುದ್ಧಿಗೆ ತಲುಪಬೇಕು. ಬೇರೆ ಕೇಳಿಸ್ಕೊಂಡವೆಲ್ಲ ಅರ್ಥದಲ್ಲಿ ಆಗೋದಕ್ಕೆ ಅವರೇ ಕೈ ಬಿಟ್ಟಿದ್ದಾರೆ. ಯಾಕೆ ಹೇಳಿದ್ರೆ ನಮ್ಮ ಗುರಿ ಅಥವಾ ನಮ್ಮ ಫೋಕಸ್ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಆಗ ನಾನೊಂದು ವಿಷಯ ಹೇಳಿದೆ, ಮೊಬೈಲ್ ಹೇಳಿದ್ದಾರೆ, ಮೆಸ್ಸಿ ಬರಲಿಲ್ಲ ಅಂತ, ಹಣೆ ಬರಲಿಲ್ಲ ಆಗ್ತದೆ. ಆದರೆ ನನ್ನ ಪ್ರಕಾರ ಹಣೆ ಬರ ಚೇಂಜ್ ಮಾಡ್ಬೋದು, ನೀವು ಮನಸ್ಸು ಮಾಡಿ ಏನು ಬೇಕಾದರೂ ಮಾಡ್ಬೋದು, ಆದರೆ ಎಲ್ಲದಕ್ಕೆ ಮನಸ್ಸು ಬೇಕು. ಇಷ್ಟು ಹೇಳಿ ಈ ಅವಕಾಶ ಮಾಡಿಕೊಡ್ತೀವಿ ವಂದನೆಗಳು. ಮತ್ತು ನನ್ನೊಂದು ಪುನಃ ರಿಕ್ವೆಸ್ಟ್ ಮಾಡ್ತೇನೆ, ನೀವೆಲ್ಲ ಪೇಪರ್ ಓದಿ, ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಇನ್ನೊಂದು ಕೊನೆಯದಾಗಿ, ತುಂಬ ಕಡೆ ಹೇಳ್ತಾರೆ ಹಣ ಕೊಟ್ಟರೆ ಆಗ್ತದೆ ಅಂತ ಹೇಳ್ತಾರೆ. ಆ ಥರ ಈಗ ಇಲ್ಲ ಪರಿಸ್ಥಿತಿ. ಈಗ ನೀವು ಓದಿದರೆ ಮಾತ್ರ ಆಗೋದು. ಮತ್ತು ಕೆಲವರು ಅದು ಹೇಳಿ ಮಾಡ್ತಾರೆ, ಇಷ್ಟು ಕೊಟ್ಟರೆ ಮಾಡ್ತಾರೆ, ಆಗೋದಿಲ್ಲ, ಎಲ್ಲಿಸಿ ಆಗೋದಿಲ್ಲ. ಎಲ್ಲ ಡಿಜಿಟಲ್ ಈಗ ಕಂಪ್ಯೂಟರ್ಕರಣ ಆಗಿದೆ. ನೀವು ಪಾಯಿಂಟ್ 1 ಮಾರ್ಕ್ ಕಡಿಮೆ ತಗೊಂಡ್ರು ನೀವು ನೋಡಿರ್ಬೋದು, ಎಷ್ಟೋ ಜನ ಈಗ SSLC 625 ತೆಗಿದ್ದಾರೆ. ಮೊದಲು 550 ತೆಗೆದ್ರೆ ಒಂದು ರ್ಯಾಂಕ್ ಸಿಗ್ತಿತ್ತು, 540 ರ್ಯಾಂಕ್ ಸಿಗ್ತಿತ್ತು. ಈಗ 624 ಸಿಕ್ಕಿದ್ರು ರ್ಯಾಂಕ್ ಸಿಗುತ್ತಿಲ್ಲ, ಯಾಕಂದ್ರೆ 625 ಮಾಡ್ತೇನೆ ಅಂತ. ಆದ್ದರಿಂದ ಈಗ ತುಂಬ ಕಾಂಪಿಟೇಷನ್ ಯುಗ. ನೀವು ಪ್ರಯತ್ನ ಪಟ್ಟರೆ ಏನೂ ಸಾಧಿಸಬೇಕು. ಯಾತಕ್ಕೋಸ್ಕರ ಇಲ್ಲಿ ಇದ್ದೇವೆ, ಇಲ್ಲಿಂದ ನಾವು ಎಲ್ಲಿಗೆ ಹೋಗುತ್ತೇವೆ ಎಂಬ ಕೆಲವು ಪ್ರಶ್ನೆಗಳನ್ನು ಯಾವಾಗಲೂ ಕೇಳ್ತೇವೆ. ಇದಕ್ಕೆ ನಾವು 4 questions ಅಂತ ಹೇಳ್ತೇವೆ. ವೇರ್ ಡು ಐ ಕಮ್ ಫ್ರಮ್, ವೈ ಆಮ್ ಐ ಹಿಯರ್, ವೇರ್ ಆಮ್ ಐ ಗೋಯಿಂಗ್. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಾಗ ನನ್ನ ಜೀವನ ಒಂದು ಅರ್ಥಭರಿತವಾದ ಜೀವನವಾಗಬೇಕು. ನನ್ನ ಜೀವನದ ಮೂಲಕ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಎಂಬುದು ಅತಿ ಅಗತ್ಯ. ನಮ್ಮ ಈ ಸಮೂಹ ಸಂಸ್ಥೆಗಳಲ್ಲಿ ಇಲ್ಲಿ ಸುಮಾರು 150ಕ್ಕೂ ಮಿಕ್ಕಿ ಅಧ್ಯಾಪಕ ವೃಂದದಲ್ಲಿದ್ದಾರೆ. ಕೆಲವೊಮ್ಮೆ ಅವರನ್ನು ಉದ್ದೇಶಿಸಿ ಮಾತಾಡುವಾಗ ನಾನು ಹೇಳುತ್ತಿದೆ, ನಾನು 150 ಮಕ್ಕಳಿಗೆ 1500 ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿದ್ದೇನೆ ಅಂತ ಹೇಳಿದರೆ ಸಾಲದು. ಆದರೆ ನಿಮ್ಮ ಮೊಮ್ಮಕ್ಕಳಿಗೆ ಕಥೆಯನ್ನು ಹೇಳುವಾಗ ನಾನು ಇಂತಹ ರಾಷ್ಟ್ರದ ನಾಯಕರಿಗೆ ಬೇಕಾದ
35 ವರ್ಷದಲ್ಲಿ ಏನು ಮಾಡಬೇಕು ಅಷ್ಟು ಹೇಳಿದರೆ ಸಾಲದು. ಇದರ ಪರಿಣಾಮವಾಗಿ ಸಮುದಾಯಕ್ಕೆ, ಸಮಾಜಕ್ಕೆ, ನನ್ನ ಕಿರುಕಾಲಿಗೆ ಏನು ಕೊಡಲು ಸಾಧ್ಯ ಎಂಬ ಒಂದು ದೊಡ್ಡ ಚಿಂತನೆಯನ್ನು ಇಟ್ಟುಕೊಂಡು ನೀವು ಮುಂದಕ್ಕೆ ಹೋಗಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎರಡನೇ ವಿಷಯ, ಸರ್ವೇಸಾಮಾನ್ಯವಾಗಿ ನಮ್ಮ ಈ ಕರಾವಳಿ ಪ್ರದೇಶದ ಜನರು, ಅವರು ಕ್ರೈಸ್ತರಿರಲಿ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ನಮ್ಮ ಒಂದೇ ಆಸೆ, 10ನೇ ತರಗತಿ ಪಾಸು ಫೈಲು ನಾವು ಅಫ್ಘಾನಿಸ್ತಾನಕ್ಕೆ ಹೋಗಬೇಕು, ನಾವು ಇಸ್ರೇಲ್ಗೆ ಹೋಗಬೇಕು, ನಾವು ಗಲ್ಫ್ ರಾಷ್ಟ್ರಕ್ಕೆ ಹೋಗಬೇಕು, ಹಣ ಕಮಾಯಿಸಬೇಕು ಎಂಬ ಆಸೆ. ಆದರೆ 10, 11, 12 ಕಲಿತವರಿಗೆ ಒಂದು ಉತ್ತಮ ರೀತಿಯ ಸಮಾಜ ಜೀವನ, ಕುಟುಂಬ ಜೀವನವನ್ನು ನಡೆಸಲು ಇನ್ನು ಮುಂದೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಶಿಕ್ಷಿತರಾದರೆ ನಾವು ಖಂಡಿತವಾಗಿ ಉತ್ತಮ ಜೀವನವನ್ನು ಸಾಧಿಸಲು ಖಂಡಿತ ನಮಗೆ ಅದು ಸಾಧ್ಯ. ಆದ್ದರಿಂದ ನಮ್ಮ ಈ ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಆಗುವ ಸಂದರ್ಭದಲ್ಲಿ ಅದೆಷ್ಟೋ ಸಾವಿರಾರು ಹುದ್ದೆಗಳು, ಕೆಲಸಗಳು ಖಂಡಿತವಾಗಿ ಲಭಿಸುತ್ತವೆ. ಸರ್ಕಾರಿ ಕೆಲಸಗಳು, ಸಾವಿರಾರು ಕೆಲಸಗಳು ನಮಗೆ ಇಲ್ಲೇ ನಮ್ಮ ಪರಿಸರದಲ್ಲಿ ಸಿಗುವಂತಿವೆ. ಆದ್ದರಿಂದ ಉತ್ತಮ ಸಂಬಳವಿದ್ದು ಪರರಾಷ್ಟ್ರಗಳಿಗೆ, ಗಲ್ಫ್ ರಾಷ್ಟ್ರಕ್ಕೆ ಹೋಗದೆ ಅದಕ್ಕಿಂತಲೂ ಉತ್ತಮವಾಗಿ ಜೀವಿಸಲು ಅದೆಷ್ಟೋ ರೀತಿಯ ಸೌಕರ್ಯಗಳು, ವೃತ್ತಿಗಳು ಇಲ್ಲೇ ಲಭ್ಯವಾಗಬೇಕು ಎಂಬುದರ ಬಗ್ಗೆ ನಿಮಗೆ ಖಂಡಿತವಾಗಿ ಒಂದು ಮಾಹಿತಿ ಸಿಗುತ್ತದೆ. ಸರ್ಕಾರಿ ಯೋಜನೆಗಳ ಬಗ್ಗೆ, ಸರ್ಕಾರಿ ವೃತ್ತಿಗಳ ಬಗ್ಗೆ ವಿವಿಧ ರೀತಿಯ ಚಿಂತನೆಗಳ ಮನಸ್ಸಲ್ಲಿ ಇಟ್ಟುಕೊಂಡು ಹೇಗೆ ನಾವು ಛಲದಿಂದ ಸಾಧಿಸಿ ಉತ್ತಮ ಕೆಲಸಗಳನ್ನು ನಮ್ಮದಾಗಿಸಿಕೊಂಡು ಸಮಾಜವನ್ನು ಕಟ್ಟಬಹುದು, ಸಮುದಾಯವನ್ನು ಕಟ್ಟಬಹುದು, ಕುಟುಂಬವನ್ನು ಕಟ್ಟಬಹುದು ಎಂಬುದರ ಬಗ್ಗೆ ಉತ್ತಮವಾದ ಮಾಹಿತಿ ಇಲ್ಲಿ ಸಿಗುವುದಿದೆ. ಈ ಮಾಹಿತಿ ಇವತ್ತು ನಿಮಗೆ ಇನ್ನೊಂದು ಕೆಲವು ತಿಂಗಳಲ್ಲಿ ನಿಮ್ಮ ಪೋಷಕರಿಗೂ ಕೂಡ ಈ ಮಾಹಿತಿಯನ್ನು ಕೊಡುವ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಕೇವಲ ನಿಮ್ಮ ಪೋಷಕರು ಹೇಳಿದ್ದಾರೆ, ಧರ್ಮಗುರುಗಳು ಹೇಳಿದ್ದಾರೆ ಅಥವಾ ಸಮುದಾಯದಲ್ಲಿ ಹೇಳಿದ್ದಾರೆ ಎಂಬ ಚಿಂತನೆಯನ್ನು ನೀವು ಇಟ್ಟುಕೊಂಡು ಬಂದಿರುವುದಾದರೂ ನಿಮ್ಮ ಮನಸ್ಸಿನ ಚಿಂತನೆಯನ್ನು ಬದಲಾಯಿಸಿ ಇದು ನನ್ನ ಜೀವನಕ್ಕೆ ಉಪಕಾರ ಬೀಳುವಂತಹ ಒಂದು ಉತ್ತಮ ವರ್ಕ್ಶಾಪ್ ಎಂಬ ಚಿಂತನೆಯನ್ನು ಮನಸ್ಸಿನ ಇಟ್ಟುಕೊಂಡು ಇಲ್ಲಿ ಬಂದಿರುವ ನಿಮಗೆ ಬೋಧನೆ ಬಂದಿರುವವರಿಗೆ ನೀವು ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮಕ್ಕಳು ತಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಸಲ್ಲಿಸುತ್ತೀರಾ. ಇದಕ್ಕೋಸ್ಕರನೂ ನಾನು ನಮ್ಮ ಇದರ ಪರವಾಗಿ ಶ್ರೀ ರೊನಾಲ್ಡ್ ಫರ್ನಾಂಡಿಸ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೀವನದಲ್ಲಿ ನಿಮ್ಮ ಆಶೆ ಏನು? ನಾನು ಉದ್ದೇಶ ಬಗ್ಗೆ ಕೇಳೋದಿಲ್ಲ, ನಿಮ್ಮ ಆಶೆ ಏನು? ಯಾರೊಬ್ಬರು ನಿಂತು ಮಾತಾಡಿ, ಕೂತ್ಕೊಂಡು ನೋಡಿ, ಎಲ್ಲರೂ ಮಾತಾಡಿ. ಅದೆಲ್ಲ ಮದುವೆಗಳಲ್ಲಿ ಕೂತ್ಕೊಂಡು ಮಾತಾಡಿ, ಇಲ್ಲಿ ನಿಂತ್ಕೊಂಡು ಒಬ್ಬರು ಹೇಳಿ ನೋಡು ನಿಮ್ಮ ಜೀವನದ ಆಶೆ. ಟೇಕ್ ಲೀಡರ್ಶಿಪ್. ವಾಟ್ ಈಸ್ ಯುವರ್ ಡಿಸೈರ್? ನಾನು ನಿಮ್ಮ ಉದ್ದೇಶ ಕೇಳಿದೆ. ಐ ನಾಟ್ ಆಸ್ಕಿಂಗ್ ವಾಟ್ ಈಸ್ ಯುವರ್ ಗೋಲ್ ಇನ್ ಲೈಫ್. ಐ ನಾಟ್ ಆಸ್ಕಿಂಗ್ ದಟ್ ರಿಲೇಟೆಡ್ ಟು ಯುವರ್ಸೆಲ್ಫ್. ನಿಮ್ಮ ಜೀವನದ ಉದ್ದೇಶ ಹೇಳಿದವರು ಯಾರು ಹೇಳಿದ್ರು? ಅದು ನಿಮ್ದು ಬೇಡ, ನಿಮ್ಮ ತಂದೆ ತಾಯಿಯವರ ನಿಮ್ಮ ಬಗ್ಗೆ ಆಶೆ ಇದೆ. ಸಂತೋಷವಾಗಿರ್ಬೇಕು. ವೆರಿ ಗುಡ್. ಸಂತೋಷವಾಗಿರ್ಬೇಕು. ಸ್ವಲ್ಪ ಹೇಳಿದ್ದೀರಾ? ಅವ್ರು ಹೇಳಿದ್ದಾರೆ, ಸ್ವಲ್ಪ ಹೇಳ್ತೀರಾ? ಯಶಸ್ವಿ ಆಗ್ಬೇಕು, ಸಕ್ಸಸ್ಫುಲ್ ಆಗ್ಬೇಕು, ಹಣ ಮಾಡಬೇಕು. ವೆರಿ ಗುಡ್, ವೆರಿ ಗುಡ್. ಹಣ ಮಾಡಬೇಕು. ಹೆಚ್ಚಿನ ವಿದ್ಯಾರ್ಥಿಗಳೇ ಆಗ ಡಾಕ್ಟರ್ ರೊನಾಲ್ಡ್ ಸರ್ ಅವರೊಂದು ಪ್ರಶ್ನೆ ಕೇಳಿದ್ರು, ಎಷ್ಟು ಮಂದಿ ಸ್ವಖುಷಿಯಲ್ಲಿ ಬಂದಿದ್ದೀರಿ, ಎಷ್ಟು ಮಂದಿ ಒತ್ತಾಯದಲ್ಲಿ ಬಂದಿದ್ದೀರಿ? ನಾನು ಅದನ್ನು ಹೇಳೋದಿಲ್ಲ, ನಾನು ಹೇಳ್ತೇನೆ ನೀವು ಬಂದಿದ್ದೀರಾ, ಇನ್ನು ನಿಮಗೆ ಅವಕಾಶ ಇಲ್ಲ, ನಾನು ಮಾತಾಡಿದನ್ನು ಕೇಳಿ, ಪ್ರಶ್ನೆ ಕೇಳುವಾಗ ಸ್ವಲ್ಪ ಉತ್ತರ ಕೊಡಿ ಆಯ್ತಾ? ಒತ್ತಾಯದಿಂದ ಬಂದಿರ್ಬೋದು, ಸ್ವಖುಷಿಯಿಂದ ಬಂದಿರ್ಬೋದು. ಇವತ್ತಿನ ದಿವಸ ಕೂತ್ಕೊಳ್ಳಿ, ಆಮೇಲೆ ಊಟ ಬರ್ತಾರೆ, ಅದಕ್ಕೋಸ್ಕರ ಸರಿಯಾಗಿ ಕೇಳಿ. ಬಹುಶಃ ನಾನು ಯಾವಾಗಲೂ ಕೇಳುವಾಗ ಸ್ವಲ್ಪ ಮಕ್ಕಳಿದ್ರೆ, ಒಂದೇ ಊರಿನವರಿದ್ರೆ, ಅವರು ಕೊಡುವ ಉತ್ತರ ಏನಂದ್ರೆ, ನನಗೆ ಒಂದು ಒಳ್ಳೆಯ ಕೋರ್ಸ್ ಮಾಡಬೇಕು, ಆಮೇಲೆ ಒಂದು ಒಳ್ಳೆಯ ಕೆಲಸ ಪಡೀಬೇಕು, ಆಮೇಲೆ ಒಳ್ಳೆಯ ಸಂಬಳ ಬರಬೇಕು, ಆಮೇಲೆ ಒಂದು ಒಳ್ಳೆಯ ಮದುವೆ ಆಗಬೇಕು, ಅಂದರೆ ಒಳ್ಳೆಯ ಹುಡುಗಿ ಹತ್ರ ಮದುವೆ ಆಗಬೇಕು, ಆಮೇಲೆ ಒಳ್ಳೆಯದು ಸಂತೋಷವಾಗಿ ಯಶಸ್ವಿಯಾಗಿ ಮಾಡಬೇಕು. ಹೋಗ್ತೀರಾ? ನಿಮ್ಮ ಜೀವನದಲ್ಲಿ ಇದು ಆಸೆ ಉಂಟಾ ಇಲ್ಲ? ಹೇಳಿ. ಉಂಟಾ ಇಲ್ಲ? ಹೇಳಿ. Do you have any such desire? ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರಲ್ಲ, ಹಾಗೆಲ್ಲ ಮಾತಾಡಿ. at least for that you speak. ಯಾಕಂದ್ರೆ ತಿಂದಿದ್ದೀರಲ್ಲ ನನಗೆ. ಸೊ ಜೀವನದ ಉದ್ದೇಶ, ಬಹುಶಃ ಉದ್ದೇಶ ಆಚೆ ಅಂದರೆ ನಮ್ಮ ತಂದೆ ತಾಯಿ ಹೇಳ್ತಾರೆ, ನನ್ನ ಮಗು ಒಂದು ಒಳ್ಳೆಯ ಕೋರ್ಸ್
ಉದಾಹರಣೆ ನಡೆದದ್ದು 1997 ಡಿಸೆಂಬರ್ 20ರ ಸುಮಾರು 21-22 ವರ್ಷ ಆಯ್ತು. ನನಗೆ ಗೊತ್ತಿದ್ದ ಒಂದು ಮಹಿಳೆಯ ಕಥೆ. ಕ್ರಿಸ್ಮಸ್ ಈವ್ 24 ಡಿಸೆಂಬರ್ ಅವ್ರು ಏನು ಮಾಡಿದ್ರು ಗೊತ್ತಾ? 200 ಇಡ್ಲಿ ಮಾಡಿ ಮಂಗಳೂರಿನ ಹೋಟೆಲ್ಗೆ ಸರಬರಾಜು ಮಾಡಿದ್ರು. ಯಾಕಂದ್ರೆ ಅವತ್ತೆಲ್ಲ ಹೋಟೆಲಿಂದ ಮನೆಗೆ ಇಡ್ಲಿ ಕೊಂಡು ಹೋಗ್ತಾರೆ. ಎಷ್ಟು ಇಡ್ಲಿ ಮಾಡಿದ್ರು? ಶುರು ಮಾಡಿದ್ದು 200. ಯಾರು ನೋಡಿ ಅವಾಗ ಇಡ್ಲಿ ಕೊಂಡೋಗಿದ್ರು ಹೋಟೆಲಿಂದ, ನೆಕ್ಸ್ಟ್ ಡೇ ಹೋಟೆಲ್ಗೆ ಹೇಳಿದ್ರು ನಿನ್ನೆ ಕೊಟ್ಟವಂತೆ ಇಡ್ಲಿ ನನಗೆ ಕೊಡಿ ಅಂತ. ಸೊ 200 ಇಡ್ಲಿಯಿಂದ ಶುರು ಮಾಡಿದ ಹೆಂಗಸು ಗಂಡನ ಕೆಲಸ ಹೋಗಿದ್ದು, ಕಲ್ಪನಿದ್ರು, ಏನು ಮಾಡೋದಂತ ತಗೊಳ್ಳೋದಕ್ಕೆ 200 ಇಡ್ಲಿ ಮಾಡಿದ್ರು. ಸಣ್ಣ ಮನೆ ಇತ್ತು, ಸ್ವಲ್ಪ ಅವರದ್ದೇ ಸ್ಥಳ ಇತ್ತು ಮಂಗಳೂರಲ್ಲಿ. ನನ್ನ ನೇಬರ್ 2001ನೇ ಇಸ್ವಿಯಲ್ಲಿ ಕೇವಲ 3 ವರ್ಷ ಅದೇ ಜಾಗದಲ್ಲಿ 2 ಮಹಡಿಯ ಮನೆ, 2 ವೆಹಿಕಲ್ಸ್, ಮಕ್ಕಳಿಗೆ ಪ್ರೊಫೆಷನಲ್ ಕೋರ್ಸ್ ಡೊನೇಷನ್ ಕೊಟ್ಟು ಕಲಿಸಿ ಇವತ್ತು ಮಂಗಳೂರಲ್ಲಿ ಒಂದು ಮಹಾರಾಣಿಯಾಗಿದ್ದಾರೆ. ಈಗ ಹೇಳಿ, ಇಡ್ಲಿ ಕೋರ್ಸ್ ಮಾಡೋದು ಒಳ್ಳೆಯದ? ಉತ್ತರ ಕೊಡ್ಬೇಕು, ಯೋಚನೆ ಮಾಡಿ ಆಯ್ತಾ? 2ನೇ ಪ್ರಶ್ನೆ, ನನ್ನ ಊರು ಉಡುಪಿ. ಈಗ ಸ್ವಲ್ಪ ಕಡಿಮೆ, ಅದರ ಮುಂಚೆ ಬೈಕಲ್ಲಿ ಯಾವ ಊರಿಗೆ ಹೋಗ್ತೇವೆ. ಈ ಹೈವೇಲಿ ಒಬ್ಬರು ತುಂಬಾ ಅಂಗಡಿ ಇದೆ, ಒಬ್ಬರು ನಾನು ಯಾವ ಬೈಕ್ ನಿಲ್ಲಿಸೋದು ಅಂಗಡಿ ಇದೆ, ಅವರ ಕೆಲಸ ಇರೋದ ಆಮ್ಲೆಟ್ ಮಾಡೋದು. ಸಾಯಂಕಾಲ 3:30 ಗಂಟೆ ತನಕ ಅವರ ಶಾಪ್ ಓಪನ್ ಮಾಡ್ತಾರೆ. ಆಮ್ಲೆಟ್ ಅಂಗಡಿ ಗೊತ್ತಿದ್ದಲ್ಲ, ಹೈವೇ ಮೇಲೆ ಹೇಗಿರ್ತದೆ, ದೊಡ್ಡ ಅಂಗಡಿ. ರಾತ್ರಿ 11-11:30 ತನಕ ಕೆಲಸ ಮಾಡ್ತಾರೆ, 365 ದಿವಸಗಳು. ಅವರು ದಿನಕ್ಕೆ ಎಷ್ಟು ಲಾಭ ಗಳಿಸ್ತಿರ್ಬೋದು? ಈಗ ಸುಮಾರು 15-20 ವರ್ಷದಿಂದ, ಈಗ ಕೂಡ ಇದ್ದಾರೆ, ಪ್ರಾಯ ಅರೌಂಡ್ 60 years. ಆಗ ನಾನು ಹೋಗ್ತಾ ಇರುವಾಗ ನಾನು ಹೆಚ್ಚು ವಾರಕ್ಕೆ 2-3 ದಿವಸ ಹೋಗ್ತಾ ಇದ್ದೆ. ಅವರು ಪ್ರತಿ ದಿವಸ ಎಷ್ಟು ಲಾಭ ಮಾಡ್ತಿರ್ಬೋದು? ಹೌ ಮಚ್ ವುಡ್ ಹ್ಯಾವ್ ಅರ್ನ್ಡ್ ಎವ್ರಿ ಡೇ? ಏನೇ ಆಗಿಲ್ಲ, ಆಮ್ಲೆಟ್ ಮಾಡಿ ಅವ್ರು ಏನು ಮಾಡ್ತಾರೆ ಗೊತ್ತಾ? ಬಿಸಿ ಮೊಟ್ಟೆ, ಆಮ್ಲೆಟ್, ಬ್ರೆಡ್, ಕಾಫಿ, ಟೀ. ಹೆಚ್ಚಿನ ಡ್ರೈವರ್ಗಳು, ನಮ್ಮ ಟ್ರಕ್ಸ್ ಇದರ ಡ್ರೈವರ್ಗಳು, ನಮ್ಮಂತ ಕೆಲವು ಸ್ಟೂಡೆಂಟ್ಸ್ ಕೆಲಸದವರು ಹೋಗುವಾಗ ಅಲ್ಲಿ ನಿಂತು ಕಾಫಿ ಕುಡಿದು, ಚಹಾ ಕುಡಿದು, ಆಮ್ಲೆಟ್ ಅಥವಾ ಏನಿದೆ ಅದು ತಿಳಿದು ಹೋಗ್ತಾರೆ. ಈಗ ಇತ್ತೀಚೆಗೆ ಬೇರೆಯವರು ಮಾಡಿಕೊಟ್ಟ ದೋಸೆ, ಅಪ್ಪ ಅದನ್ನೆಲ್ಲ ಕೂಡ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಷ್ಟು ಲಾಭ ಮಾಡ್ತಿರ್ಬೋದು? 1000. ಹೆಚ್ಚಿನ ವಿದ್ಯಾರ್ಥಿಗಳೇ ಶಾಕ್ ಆಗ್ಬೋದು. ನನಗೆ ಹಾಗೆ